ಸಲ್ಮೆಲು ನಮ್ಮ ಗುಡ್ಲಾತುಳು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿನ ದೇವಸ್ಥಾನಗೋ ಬೈದನ ರಾಜ್ಯದ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಮೇರೆನ್ ತೋಯಿನಂಚಿತನ ಕರ್ನಾಟಕ ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಅಗಲಿನ ಸಮಸ್ಯೆಯನ್ನು ಮಂತ್ರಿಯರನ್ನ ದುಂಬುದಿದ್ದರು. ರಾಜ್ಯದ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಗೋ ಬತ್ತನ ಪೊರ್ತುಡು ಕರ್ನಾಟಕ ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿದ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಪಾತಿರಕತೆ ನಡಪಾದ ಅಕ್ಲಿನ ಸಮಸ್ಯೆಯನ್ನು ದುಂಬುದಿಯರು. ಕಾಡು ಸುತ್ತುಡು ವಾಸ ಮಲ್ಪನಕ್ಲಿಗೂ ಮೂಲ ಸೌಕರ್ಯ, ಕಾಡು ಉತ್ಪತ್ತಿ ಒಟ್ಟು ಮಲ್ಪರೆ ಅವಕಾಶ, ಕಸ್ತೂರಿ ರಂಗನ್ ವರದಿ ಸೇರಿನಂಚ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಆನೆ ಕಾರಿಡಾರ್, ಪೇಲಿ ರಕ್ಷಣೆ ಇಂಚ ಬೇತೆ ಬೇತೆ ಸಂಗತಿಲೆಡು ಉಪದ್ರ ಆವಂದನಂಚ ಸರ್ಕಾರ ಗುಮನ ಕೊರಡೊಂದು ಅಕುಲು ಭಿನ್ನೈತುಂಡೇರು. ಕರ್ನಾಟಕ ಆದಿವಾಸಿ ಹಕ್ಕಲಿನ ಸಮನ್ವಯ ಸಮಿತಿದ ಪ್ರಧಾನ ಕಾರ್ಯಂತಿರು ಜಯನಂದ ಪಿಲಿಕಲ, ಒತ್ತುಗುರ್ಕಾರ್ಯರು ಲಕ್ಷ್ಮಣ್ ಅಲಂಗಾಯಿನೆರಿಯ, ಸಂಚಾಲಕಿರು ಶೇಖರ ಲಾಯ್ಲಾ ಭಿನ್ನೈತೊಂಡ ಓಲಿನ ಮಂತ್ರಿ ಈಶ್ವರ್ ಖಂಡ್ರೆಗೆ ಕೊರಿಯರು. ಜನವರಿ 31 ಫೆಬ್ರವರಿ 2 ನಡೆಪೆರೆಪ್ಪುನ ಬೇಚೋತ್ಸವ ಬೊಕ್ಕ ಮಂಗಳೂರು ಟ್ರಯಥ್ಲಾನ್ 2025 ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡು ಚಾಲನೆ ಕೊಡ್ತಾರೆ. ಜನವರಿ 31 ಫೆಬ್ರವರಿ 2 ನಡೆಪೆರೆಪ್ಪುನ ಬೀಚೋತ್ಸವ ಬೊಕ್ಕ ಮಂಗಳೂರು ಟ್ರಯಥ್ಲಾನ್ 2025 ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡು ಚಾಲನೆ ಕೊರಿಯರು. ಬೀಚೋತ್ಸವ ಬೊಕ್ಕ ಟ್ರಯಥ್ಲಾನ್ 2025 ಕರ್ಟನ್ ರೈಸರ್ ಕಾರ್ಯಕ್ರಮ ಕುಡ್ಲದ ಹೋಟೆಲ್ ಒಂಜೆತ ಸಭಾಂಗಣಡು ದೀದಿತ್ತದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇಂಚ ಬಿನ್ನೆರು ಪಾಲ್ದೆತ್ತೊಂದು ಈ ಕಾರ್ಯಕ್ರಮ ನಡೆತಂಡು. ದಿನೇಶ್ ಗುಂಡೂರಾವ್ ಬೊಕ್ಕ ಬ್ರಿಜೇಶ್ ಚೌಟ ಪಾತೆರ್ತ್ ತಪಸ್ಯ ಫೌಂಡೇಶನ್ ದೀವನ್ನ ಈ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ತಿರಿಪಾಯರು. ತಪಸ್ಯ ಫೌಂಡೇಶನ್ ಜಿಲ್ಲೆಡು ಕ್ಯಾನ್ಸರ್ ಪೀಡಿತ ಸಿಕ್ಕದಕ್ಲಿನ ಆರೈಕೆ ಮಲ್ತದು ಗುಮ್ಮನ ವೈತದಂಡು. ಸಬಿತಾ ಆರ್ ಶೆಟ್ಟಿ 2013 ತಾಪನೆ ಮಲ್ತನ ಈ ಸಂಸ್ಥೆ ನನಲಾತ್ ಸಿಕ್ಕದಕ್ಲಿನ ಮರ್ತಗಾದು ಸಜ್ಜಿದ ಕೇಂದ್ರ ತಾಪನೆ ಮಲ್ಪರೆ ದುಂಬು ಬೈದಂಡು. ಅಂಚಾದು ಪಣ ಒಟ್ಟು ಮಲ್ಪನ ಉದ್ದೇಶಡು ಈ ಮೂಜನೆ ಆವೃತ್ತಿದ ಕಾರ್ಯಕ್ರಮ ದಿವೊಂದುಂಡು. Because of the beach, because of the ಇಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಮತ್ತು ಇಂಟ್ರೆಸ್ಟ್ ಏನಿದೆ ಸ್ಪೋರ್ಟ್ಸ್ ಬಗ್ಗೆ ಇಲ್ಲಿಯ ಸಾರ್ವಜನಿಕರಲ್ಲಿ, ಅದು ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಆ್ಯಂಡ್ ಶುಡ್ ಬಿಕಮ್ ಅ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಯಾಪಿಟಲ್ ಫಾರ್ ಕರ್ನಾಟಕ. ದಟ್ ಶುಡ್ ವಾಟ್ ಮಂಗಳೂರು ಶುಡ್ ಬಿಕಮ್. ಆ್ಯಂಡ್ ವಿ ಆರ್ ಆಲ್ಸೋ ಈಗ ಕರಾವಳಿ ಉತ್ಸವ ಈ ವರ್ಷ ನಾವು ಮಾಡ್ತಾ ಇದ್ದೀವಿ. ಮೊನ್ನೆನೇ ಉದ್ಘಾಟನೆ ಆಗಿದೆ. ಅದು 1 ತಿಂಗಳ ಕಾರ್ಯಕ್ರಮ, ಅನೇಕ ಎಲ್ಲ ಚಟುವಟಿಕೆಗಳಿರ್ತದೆ. ಅದರಲ್ಲೂ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಇದೆ. ಮತ್ತು ಈ ಟ್ರಯಾಥಲನ್ ಏನಿದೆ ಇದು ತಪಸ್ಯ ಫೌಂಡೇಶನ್ ಅವರು, ಇದು ಒಂದು ಭಾಳ ಸದುದ್ದೇಶ, ಒಂದು ರಿಯಲಿ ದೇ ಗಾಟ್ ವೆರಿ ನೋಬಲ್ ಕಾಸ್ ಬಿಹೈಂಡ್ ದಿಸ್, ನೋಬಲ್ ಇಂಟೆನ್ಷನ್ಸ್ ಬಿಹೈಂಡ್ ದಿಸ್ ಪ್ರೋಗ್ರಾಮ್ ಟು ಕಲೆಕ್ಟ್ ಮೋರ್ ಫಂಡ್ಸ್ ಫಾರ್ hospice care, for palliative care. And that is something which is so essential for us because normally our populations are aging, and when people are on the deathbed they need lot of care and lot of attention, and they need to when they are going to go away, at least to go in as peaceful and in a good manner as possible. So ಅದಕ್ಕೆ ಒಳ್ಳೊಳ್ಳೆ ಏನು ತಪಸ್ಯ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಶಸ್ಸು ಸಿಗೋದಕ್ಕೆ ನಮ್ಮೆಲ್ಲರ ಸಹಕಾರ ನಾವೆಲ್ಲರೂ ನೀಡಬೇಕಾಗ್ತದೆ. ಉಸ್ತುವಾರಿ ಸಚಿವರು ಹೇಳಿದರು, ಮಂಗಳೂರು ಕಲ್ಚರಲ್ ಆ್ಯಂಡ್ ವಿಲ್ ಬಿ ಅ ಸ್ಪೋರ್ಟ್ಸ್ ಕ್ಯಾಪಿಟಲ್ ವೆರಿ ಸೂನ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಬಿ ಅನ್ ಎಕನಾಮಿಕ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅನ್ನುವಂಥದ್ದು ನನ್ನ ನಂಬಿಕೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ. ಲೆಟ್ ದ ಟ್ರಯಾಥ್ಲಾನ್ ಬಿ ಸಕ್ಸಸ್ಫುಲ್. ಪ್ಲೀಸ್ ಐ ವಿಲ್ ಆಲ್ಸೋ ಟ್ರೈ ಟು ಗೆಟ್ ಆರ್ ಫೆಲೋ MP who is an Iron Man also, Tejasvi Surya, to participate in this event. I will try to get other people who are people who matter to come and participate in this event. ಮಂಗಳೂರಿನಿಂದ ಕೂಡ ಒಂದಷ್ಟು ಅಯನ್ ಮ್ಯಾನ್ಗಳು ತಯಾರಾಗಿ ಇನ್ನೂ ಸ್ವಲ್ಪ ತಯಾರಾಗಿ ಮಂಗಳೂರು ಟ್ರಯಾಥ್ಲಾನ್ ಎಲ್ಲರ ಒಂದು ಡೆಸ್ಟಿನೇಷನ್ ಆಗಿದೆ. ಆಲ್ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ನ ಡೆಸ್ಟಿನೇಷನ್ ಪಾಯಿಂಟ್ ಮಂಗಳೂರು ಆಗಲಿ. ಟ್ರಯಾಥ್ಲಾನ್ ಮುಖಾಂತರ ನಾವು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡುವ ಸವಿತಾ. ತುಳುನಾಡ ಭೂತಕಟ್ಟುನ ಪೆರ್ಮೆದ 100 ವರ್ಷ ಇಡೀ ಆಯುಷ್ಯದ ದೊಡ್ಡ ಬಾಬು ಪಂಡಿತ್ ಕರೆದುಪೋಯರು. ನಲಿಕೆ ಸಮುದಾಯದ 6 ನೇಮುಡು ಕೊರಗಜ್ಜೆ ಪಂಜುರ್ಲಿ ಕಲ್ಲುಟ್ಟಿ ದೈವೊಲೆಗ್ ಕಟ್ಟೊಂದಿತ್ತಿರು.
ಬಂಟ್ವಾಳ ತಾಲೂಕು ವಿಟ್ಲ ಕಸ್ಬಾ ಗ್ರಾಮ ಸುರುಳಿ ಮೂಲೆದ ಭೂತಕಟ್ಟುನ ಹಿರಿಯಾರು ದೊಡ್ಡ ಬಾಬು ಪಂಡಿತರು ತೀರಿಯರು ಆರೆಗು ಇಡೀ ಆಯುಷ್ಯ 100 ವರ್ಷ ಪ್ರಾಯದಂಗದಿತ್ತಂಡು ದೈವಾರಾಧನೆಡು ಭಕ್ತಿ ನಿಷ್ಠೆಡು ಸೇವೆ ಸಂದಾದು ಪುದರ್ಪೋಯಿನ ದೊಡ್ಡ ಬಾಬು ಪಂಡಿತ್ ಪ್ರಾಯಕ್ಕೂ ಸಮ ಒಂತೆದಿ ನೊಡ್ದು ಉಸರಿದ್ದಂತೆ ಇತ್ತಿರು ನೇಮುಡು ಕೊರಗಜ್ಜೆ ಪಂಜುರ್ಲಿ ಕಲ್ಲುಟ್ಟಿ ಬೊಕ್ಕ ಬೇತೆ ದೈಫುಲಿಗು ಆರು ಕಟ್ಟೊಂದಿತ್ತಿರು ನಲಿಕೆ ಸಮುದಾಯದ ಹಿರಿಯಾರು ಆದುಪ್ಪನ ದೊಡ್ಡ ಬಾಬು ಏತೂ ಜನ ಭೂತಕಟ್ಟುನ ಜವನೆರಿಗು ಮಾರ್ಗದರ್ಶಕಿರು ಆದಿತ್ತಿರು ಸೋಮವಾರ ವಿಟ್ಲ ಕಸ್ಬಾ ಗ್ರಾಮ ಸುರುಳಿ ಮೂಲೆ ಇಲ್ಲಡು ಆರು ಕರೆದು ಪೋತಿರು ಯೇಸುಕ್ರಿಸ್ತ ಸ್ವಾಮಿನ ಪುಟ್ಟನ ದಿನಾಚರಣೆ ಕ್ರಿಸ್ಮಸ್ ಪರ್ವ ಲೋಕದೊರ್ಮೆಡು ಬುಧವಾರ ನಡಪುಂಡು ಬಗೆ ಬಗೆತ ನಕ್ಷತ್ರ ಗೋಡುದೀಪ ಯೇಸುಕ್ರಿಸ್ತಿರ ಪುಟ್ಟದು ನಕ್ಕಿದೆನು ನೆಂಪು ಮಲ್ತೊಂದು ಗೋದಲಿ ಇಂಚ ಕುಡ್ಲ ಪರ್ವದ ಆಚರಣೆಗೆ ಸಜ್ಜಾತಂಡು ಬಣ್ಣ ಬಣ್ಣದ ನಕ್ಷತ್ರ ಗೂಡು ದೀಪಲಿನ ಸಾಲು ಕರೆಂಟು ಬುಲ್ಪುದ ಸಿಂಗಾರ ತರಾವರಿ ಕ್ರಿಬ್ ತಯಾರಿದ ಸಾಧನಲು ಕ್ರಿಸ್ಮಸ್ ಟ್ರೀ ತರಾವರಿ ಇಂಚ ಒಂದು ಮಾತ ಒಂಜೆ ಕಡೆಟ್ ಆಂಡ ನನಂಜಿ ಕಡೆಟ್ ಘಮಘಮ ಪರಿಮಳದ ಕೇಕ್ ಕುಸ್ವಾರ್ ಇಂಚ ಯೇಸು ಕ್ರಿಸ್ತ ಸ್ವಾಮಿನ ಪುಟ್ಟ ಪರ್ವ ಕ್ರಿಸ್ಮಸ್ಗೆ ಕುಡ್ಲನಗರ ಸಜ್ಜಾತಂಡು ಕ್ರಿಸ್ಮಸ್ ಆಚರಣೆಗೆ ಇಂಗ್ರೇಜಿಲಿಡು ನಾಡ್ದ ಮಾತಾ ಕ್ರಿಸ್ತಂದಕ್ಲೆನ ಇಲ್ಲಿಡು ಬೇರೆದ ಅಂಗಡಿಲಿಡು ಸುಮಾರು ಒಂಜಿ ತಿಂಗಳಿಡ್ದು ಅಟ್ಟನೆ ಶುರುವಾದ ಇದ ಆಚರಣೆಗೆ ಸಜ್ಜಾತೆರು ಬುಧವಾರ ಲೋಕದರ್ಮಿಡು ಕ್ರಿಸ್ಮಸ್ ಪರ್ವದ ಗೌಜಿ ನಡಪೆರೆ ಉಂಡು ಕುಡ್ಲಡು ಕ್ರಿಸ್ಮಸ್ ಪರ್ವಗೂ ಬೋಡಾಯಿನ ಸುತ್ತಲಿನ ಮಾರಾಟ ಪೇರ ಚೋರಾತುಂಡು ಜೋಸೆಫ್ ಬೊಕ್ಕ ಕನ್ಯಾ ಮಾರಿಯಮ್ಮಗ ಪ್ರಭು ಯೇಸು ಕ್ರಿಸ್ತಿರು ಮಗೆ ಆದ ಕಿದಟ್ಟು ಜನ್ಮಗೂ ಬತ್ತನೆಯನ್ನು ನೆಂಪು ಮಲ್ತೊಂದು ಗೋದಲಿ ಕಟ್ಟುವೆರು ಗೋದಲಿದ ಪೊರ್ಲುಗೂ ಹಳ್ಳಿ ಸಂಸ್ಕೃತಿನ ಒರ್ಮೈತದ ತೋಜಾದೆರು ಕ್ರಿಸ್ತಂದಕ್ಲಿನ ಇಲ್ಲಡೆ ಬೊಕ್ಕ ಪ್ರತಿಯೊಂಜಿ ಇಂಗ್ರೇಜಿಲೆಡು ಗೋದಲಿ ರೈಸೊಂದಿತ್ತದು ತೂಪಿ ಕಣ್ಣಿಲೆಗ್ ಐಸರ ಮೂಡಾದಡು ಕ್ರಿಸ್ಮಸ್ ಪದ ಪನ್ಪನೆತ ಒಟ್ಟುಗೂ ಸಂತ ಕ್ಲಾಸಿರಿನ ವೇಷದ ಒಟ್ಟುಗೂ ಜವನೆರು ಇಲ್ಲಡೆ ಪೋತು ಕ್ರಿಸ್ಮಸ್ ಸಂದೇಶ ಕೊಡ್ತೇರು ಅಂಗಾರೆ ರಾತ್ರಿ ಇಂಗ್ರೇಜ್ಲಿಡ್ ಸಂಭ್ರಮದ ಬಲಿಪೂಜೆ ನಡತೊಂದುಂಡು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಇದ್ದೇವೆ. ಇವತ್ತು ಕ್ರಿಸ್ಮಸ್ ಹಬ್ಬ ಕೇವಲ ಕ್ರೈಸ್ತರ ಹಬ್ಬವಾಗಿ ಉಳಿದಿಲ್ಲ, ಅದು ಎಲ್ಲ ಸಾರ್ವಜನಿಕ ಜನರ ಹಬ್ಬವಾಗಿದೆ. ಇವತ್ತು ನಾವು ದೇಶದ ಎಲ್ಲ ಭಾಗಗಳಲ್ಲಿ ಹೋದರೂ, ವಿದೇಶದಲ್ಲಿ ಹೋದರೂ, ಎಲ್ಲ ಮಾಲ್ಗಳಲ್ಲಿ, ಎಲ್ಲ ಅಂಗಡಿಗಳಲ್ಲಿ ಹೋದಲು ಎಲ್ಲ ಕಡೆ ನಮಗೆ ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಲೈಟ್ಗಳು ಕಾಣಲು ಸಿಗ್ತವೆ. ಇವತ್ತು ನಾವು ಮಂಗಳೂರು ನಗರದಲ್ಲಿ ನೋಡಿದರೆ ಎಲ್ಲ ಅಂಗಡಿಗಳಲ್ಲಿ ಕೇಕ್ಗಳು, ಕುಸುವಾರ್ಗಳು ನಮಗೆ ಕಾಣಸಿಗ್ತವೆ. ಈ ಒಂದು ಕ್ರಿಸ್ಮಸ್ ಹಬ್ಬ ಏನಂದರೆ ಶಾಂತಿಯನ್ನು, ಸೌಹಾರ್ದತೆಯನ್ನು ಸಾರುವ ಹಬ್ಬ. ಈ ಸಂದರ್ಭದಲ್ಲಿ ನಾವು ನಮ್ಮ ಪರಿಸರದವರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ನೇಬರ್ಸ್ಗಳಿಗೆ ಕೇಕ್ಗಳನ್ನು, ಕುಸುವಾರ್ಗಳನ್ನು ಹಂಚಿ ಈ ಶಾಂತಿಯ ಕ್ರಿಸ್ಮಸ್ ಹಬ್ಬದ ಸಂತೋಷವನ್ನು, ಸಡಗರವನ್ನು ಹಂಚುವಂಥ ಈ ಸಮಯ. ಮಂಗಳೂರಿನಲ್ಲಿ ಆಗಲಿ ಎಲ್ಲಿ ಹೋದರೂ ಕೂಡ ನಿಮಗೆ ಇವತ್ತು ನಾನಾ ವಿಧದ ಲೈಟ್ಗಳು, ಸಂಭ್ರಮಾಚರಣೆ, ಸಡಗರ ನಮಗೆ ಕಾಣಸಿಗ್ತದೆ. ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಸಾರ್ವತ್ರಿಕ ರಜೆ ಕೂಡ ಇದೆ. ಈ ರಜೆ ಇರುವುದರಿಂದ ಕೇವಲ ಒಂದು ಧರ್ಮದವರಿಗೆ ಮಾತ್ರ ಈ ಕ್ರಿಸ್ಮಸ್ ಹಬ್ಬ ಇವತ್ತು ಸೀಮಿತವಾಗಿಲ್ಲ. ಎಲ್ಲರೂ ಕ್ರಿಸ್ಮಸ್ ಹಬ್ಬದ ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಾರೆ. ಹೊಸ ವರ್ಷಕ್ಕೆ ಕಾದು ನಿಲ್ಲುವಂಥ ಸಮಯ. ಸೊ ಎಲ್ಲರೂ, ಎಲ್ಲ ಜನರು ಇವತ್ತು ಒಟ್ಟಾಗಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನು, ಸಂಭ್ರಮಾಚರಣೆಯನ್ನು ಎಲ್ಲ ಕಡೆ ಸಡಗರದಿಂದ, ವಿಜೃಂಭಣೆಯಿಂದ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಒಬಾರ್ದ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಡಿಸೆಂಬರ್ 18 ಶುರುವಾಯಿನ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಲು ಸೋಮವಾರ ಬ್ರಹ್ಮಕಲಶದ ಒಟ್ಟುಗೂ ಅಕೇರಿ ಆಡು ರಾತ್ರಿ ಬಲಿ ಉಚ್ಚಯ ದರ್ಶನ ಬಲಿ ನಡೆತಂಡು. ಪುತ್ತೂರು ತಾಲೂಕು ಒಬಾರ್ದ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಡಿಸೆಂಬರ್ 18 ಸುರು ಆತಿನ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಿಚ್ಚಲ ನಡೆತದು. ಸೋಮವಾರ ಬ್ರಹ್ಮಕಲಶಗೂ ಅಟ್ಟನೆ ಆದಿತ್ತಂಡು. ಕೆಮ್ಮಿಂಜಿ ನಾಗೇಶ ತಂತ್ರಿಲಿನ ಪೌರೋಹಿತ್ಯುಡು ವಿಧಿವಿಧಾನಲಿನ ನಡಪಾದು
ಪುಲ್ಯಕಾಂಡೆ ಮಹಾಗಣಪತಿ ಹೋಮ ಐದು ಬೊಕ್ಕ ಅಷ್ಟಬಂಧ ಲೇಪ ಪಾಡುನಾದು ಕಲಶಾಭಿಷೇಕ ಸುರುವಾಂಡು ಅಕೇರಿಗೆ ಬ್ರಹ್ಮಕಲಶದ ಅಭಿಷೇಕ ಮಲ್ತದು ಮಾಪೂಜೆ ಕರಿತಿರು ಊರ ಪರವೂರ ಭಕ್ತಿರು ಈ ಪುಡ್ತುಡಿತದು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವರ್ನ ಇಂಬುನಟ್ಟುಂಡೆರು ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ನಡುಸಾರ್ ಉದಯಶಂಕರ ಭಟ್ ಬೊಕ್ಕ ಮಾತಾ ಸದಸ್ಯರು ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ಶಾಸಕರು ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಗುರುಕಾರ್ಯರು ಜಗದೀಶ್ ರಾವ್ ಮಣಿಕ್ಕಳ ಒತ್ತು ಗುರುಕಾರ್ಲಾಯನ ಚಂದಪ್ಪ ಮೂಲ್ಯ ಡಾಕ್ಟರ್ ರಾಜಾರಾಮ್ ಕೆಬಿ ಪ್ರತಾಪ್ ಯು ಪೆರಿಯಡ್ಕ ನಟೇಶ್ ಪೂಜಾರಿ ಬೆಂಗಳೂರು ಶ್ರೀಮತಿ ಉಷಾ ಚಂದ್ರ ಮುಳಿಯ ಪ್ರಧಾನ ಕಾರ್ಯಂತಿರು ಜಯಗೋವಿಂದ ಶರ್ಮಾ ಜತೆ ಕಾರ್ಯಂತಿರು ಲಕ್ಷ್ಮಣ ನೆರ್ಚಿಲ್ ಬೊಕ್ಕ ಸುರೇಶ್ ಗೌಂಡಂತಿಗೆ ಪಣವಾಧಿಕಾರಿ ರಾಮಚಂದ್ರ ಮಣಿಯಾನಿ ನೆರ್ಚಿಲ್ ಸಲಹೆಗಾರರು ದುಂಬುದ ಶಾಸಕರು ಸಂಜೀವ ಮಠಂದೂರು ಬೊಕ್ಕ ಅರುಣ್ ಕುಮಾರ್ ಪುತ್ತಿಲ ಬೊಕ್ಕ ಮಾತಾ ಸದಸ್ಯರು ಈ ಪೊರ್ತುಡಿತಿರು ಬಯ್ಯಗ್ ಪೊರ್ತು ಕಂತನಗ ಮಾಪೂಜೆ ಆದ ದೇವರನ ಬಲಿ ಉಚ್ಚಯ ವಸಂತ ಕಟ್ಟೆ ಪೂಜೆ ಬೊಕ್ಕ ದರ್ಶನ ಬಳಿ ನಡೆತಂಡು ಪ್ರಶಸ್ತಿ ಸಮ್ಮನ ಮಲ್ಪುನಗ ಅಕ್ಲಿನ ಪಿರವು ಎಡ್ಡೆ ನಾಗರಿಕತೆ ಒಪ್ಪುನಕ್ಲೆಗ ಮಾತ್ರ ಮರ್ಯಾದೆ ಮಲ್ಪುನಂಚ ಆವೊಡುಂದು ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರು ಬೊಕ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷಗಡೆ ಪಂತೆರು ಮೂಲ್ಕಿ ಅರಂತಲ್ಲಡು ಕಂಬಲದ ಲೆಕ್ಕೊಡು 14 ಜನ ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತದು ಆರ್ಪಾತಿರಿಯರು ಮುಲ್ಕಿ ಸೀಮೆ ಅರಸು ಕಂಬಲದ ಲೆಕ್ಕೊಡು ಅರಂತಲ್ ಧರ್ಮಚಾವಡಿಡು ಅರಸು ಪ್ರಶಸ್ತಿ ಕೊರ್ಪುನ ಲೇಸ್ ಐತಾರ ನಡೆತಂಡು ಮೂಲ್ಕಿ ಅರಂತಲ್ ಟ್ರಸ್ಟ್ ಬೊಕ್ಕ ಹಳೆಯಂಗಡಿದ ಪ್ರಿಯದರ್ಶಿನಿ ಕೋಆಪರೇಟಿವ್ ಜತೆ ಸೇರಿಕೆಡು ಮುಲ್ಕಿ ಸೀಮೆ ದುಗ್ಗಣ್ಣ ಸಾವಂತರ ಸೆರಿನ ಗುರುಕಾರ್ಮೆಡು ಈ ಕಾರ್ಯಕ್ರಮ ದಿದಿತ್ತೇರು ಪ್ರಿಯದರ್ಶಿನಿ ಸೊಸೈಟಿದ ಗುರುಕಾರ್ಯರು ವಸಂತ ಬೆರ್ನಾಡ್ ಮಾತೆರೆನ್ಲ ಎತ್ಕೊಂಡೇರು ಬಿನ್ನೆರೆನ ಸೇರಿಕೆಡು ಮಲ್ಲ ಬಿನ್ನೆರು ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರು ಬೊಕ ರಾಜ್ಯದ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷಗಡೆ ಇತ್ತದು ಬೇತು ಕ್ಷೇತ್ರ ವಲಯದ 14 ಜನ ಸಾಧಕರಿಗೆ ಅರಸು ಪ್ರಶಸ್ತಿ ಕೊರತು ಸಮ್ಮನದ ಮರ್ಯಾದೆ ಮಲ್ತೆರು ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿ ಮೀರಾಬಾಯಿ ಕೆ ಎಚ್ ಶಕುಂತಲಾ ಭಟ್ ಹಳೆಯಂಗಡಿ ವಾಲ್ಟರ್ ಡಿಸೋಜಾ ಡಾಕ್ಟರ್ ಹಸನ್ ಮುಬಾರಕ್ ಯಕ್ಷಗಾನದ ಚಾರ್ಲಿ ಚಾಪ್ಲಿನ್ ಸೀತಾರಾಮ್ ಕುಮಾರ್ ಕಟೀಲ್ ವಾರ್ತಾಮಾಣಿ ಬೊಕ ಸಾಹಿತಿ ಪರಮಾನಂದ ಸಾಲ್ಯನ್ ಶಿವಸಂಜಿನಿ ಸುರಗಿರಿ ಮಾಧವ ಶೆಟ್ಟಿಗಾರ್ ಚಂದ್ರಕುಮಾರ್ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ತೋಕೂರು ವಿನಾಯಕ ಯಕ್ಷಗಾನ ಫೌಂಡೇಶನ್ ಕೆರೆಕಾಡು ಮುಕುಲು ಅರಸು ಪ್ರಶಸ್ತಿ ತೊಂಡರು ಎಚ್ ನಾರಾಯಣ ಸನಿಲ್ ಬೊಕ್ಕ ಎನ್ ಬಾಬು ಶೆಟ್ಟಿ ಮುಕುಲಿಕ್ ಮರಣೋತ್ತರವಾದ ಪ್ರಶಸ್ತಿ ಸಂದದು ನಿಟ್ಟೆ ಸಂತೋಷ್ ಹೆಗ್ಡೆ ಪಾತಿರ್ತ್ ಪ್ರಶಸ್ತಿ ಕೊರ್ದು ಸಮ್ಮನ ಮಲ್ಪುನಗ ಜನಕ್ಲಿಗ್ ಎಡ್ಡೆ ಸಂದೇಶ ಪೋಪುಂಡು ಬಾಕಿ ದಕ್ಲಿಗ್ ಉಮೇದು ಬರ್ಪುಂಡು ಆಂಡ ಪ್ರಶಸ್ತಿ ಕೊರ್ಪುನ ಸಮ್ಮನ ಮಲ್ಪುನಗ ಅಕ್ಲಿನ ಪಿರವು ಎಡ್ಡೆ ನಾಗರಿಕತೆ ಉಪ್ಪುನಕ್ಲಿಗ್ ಮಾತ್ರ ಮರ್ಯಾದೆ ಮಲ್ಪುನಂಚ ಆವೊಡೊಂದು ಪಂಡೇರು ಮೂಲ್ಕಿ ಅರಂತಲ್ ವೆಲ್ಫೇರ್ ಟ್ರಸ್ಟ್ದ ಗೌತಮ್ ಜೈನ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ದುಂಬದ ಸಹಕಾರಿ ಸಂಘೋಲೆನ ಸಹಾಯಕ ನಿಬಂಧಕಿರು ಅರುಣ್ ಕುಮಾರ್ ರಾಧಾ ಹಿರೇಗೌಡ್ರು ಬೆಂಗಳೂರು ಬೆಗ್ ಬಾಸ್ ಪುಗಾರ್ತಿದ ಪ್ರಥಮ್ ಬಿನ್ನೆರಾದ ಪಾಲ್ದೆತೊಂಡರು ಅಕ್ಷತಾ ಶೆಟ್ಟಿ ಅಭಿಷ್ಟ ಜೈನ್ ಪ್ರಿಯದರ್ಶಿನಿ ಸೊಸೈಟಿದ ಸಿಒ ಸುದರ್ಶನ್ ಈ ಪೊರ್ತುರಿತ್ತರು ಪ್ರಕಾಶ್ ಆಚಾರ್ಯ ಕಾರ್ಯಕ್ರಮ ಸುಧಾರ್ಥ ಕೊರಿಯರು
ಅನಿಸಿಕೆಯಲ್ಲಿ ಇದು ಒಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಇದವರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಒಂದು ಜವಾಬ್ದಾರಿಯನ್ನು ಮುಲ್ಕಿ ಅರಮನೆಯವರು ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ನಾವು ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕು. ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರನ್ನು ಮಾತ್ರ ಗುರುತಿಸಬೇಕು. ಅವರು ಶ್ರೀಮಂತರನ್ನು ಒಂದೇ ಕಾರಣಕ್ಕಾಗಿ ಗುರುತಿಸಬಾರ್ದು. ಅಂಥ ಒಂದು ಭಾವನೆ ಸಮಾಜದಲ್ಲಿ ಬಂದರೆ ಮತ್ತೆ ನಾವು ಹಿಂದೆ ಇದ್ದಂಥ ಸಮಾಜಕ್ಕೆ ಹೋಗ್ತೇವೆ. ಆವಾಗ ಶಾಂತಿ ಸೌಹಾರ್ದ ಜಾಸ್ತಿ ಆಗ್ತದೆ. ನಮ್ಮ ಸೀಮೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರತಕ್ಕಂತಹ ಒಂದು ಸಾಧಕರು ಅವರನ್ನು ಸನ್ಮಾನಿಸುವಂತ ಒಂದು ಏನಂತ ಹೇಳಿದ್ರೆ ಅವರ ಸಾಧನೆಯನ್ನು ನಾವು ಗುರುತಿಸಿ ಅವರನ್ನು ಪುರಸ್ಕರಿಸತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ನಾವು ಮತ್ತು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯವರು. ಇದು ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಸಮಾಜದ ನಮ್ಮ ಸೀಮೆಯಲ್ಲಿ ಇರತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಯಾರಿದ್ದಾರೆ ಅವರನ್ನು ಪುರಸ್ಕರಿಸತಕ್ಕಂಥ ಒಂದು ಯೋಜನೆಗಳನ್ನು ನಾವು ಮಾಡ್ತೇವೆ. ಇದು ನಮ್ಮ ಸರಳ ಕಾರ್ಯಕ್ರಮವಾಗಿದ್ದರೂ ಕೂಡ ಅರ್ಥಗರ್ಭಿತವಾಗಿರತಕ್ಕಂಥ ಕಾರ್ಯಕ್ರಮ. ಬೃಹತ್ ಒಂದು ಕಂಬಳದ ದಿನದಲ್ಲಿ, ಅರಸು ಕಂಬಳದ ದಿನದಲ್ಲಿ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಸಾಧಕರನ್ನು ನಾವು ಗೌರವಿಸತಕ್ಕಂಥ ಒಂದು ಕೆಲಸವನ್ನು ಮಾಡುವಂಥದ್ದು ನಮಗೆ ಅತ್ಯಂತ ತೃಪ್ತಿಯನ್ನು ಕೊಟ್ಟಿದೆ. ಕಟಪಾಡಿ ಪೇಂಟೆಡ್ ಬೂರಿಯರ ಆದಿತ್ತಿನ ರಿಪೇರಿ ಆವಂದೆ ಇತ್ತಿನ ಕಾಂಕ್ರೀಟೆಡ್ ಕಟ್ಟದಿನ ನೀರ್ದ ಟ್ಯಾಂಕಿನ ದೆಪ್ಪಾದಿರು ಆಂಡ ಅಪಗ ಸರಿಯಾದ ಗುಮನ ಕೊರಂದೆ ಕೈತಲ್ದ ಕಟ್ವನುಕು ನಷ್ಟ ಆಯ್ನ ಬಗೆಟ್ ತೂರ್ತಿರು. ಉಡುಪಿ ಜಿಲ್ಲೆದ ಕಟಪಾಡಿ ಪೇಂಟೆಡ್ ಬೂರಿಯರೆ ಆದಿತ್ತಿನ ರಿಪೇರಿ ಮಲ್ಪಂದೆ ಇತ್ತಿನ ನೀರ್ದ ಕಾಂಕ್ರೀಟ್ ಟ್ಯಾಂಕಿನ ದೆಪ್ಪಾನಗ ಕೈತಲ್ದ ಕಟ್ಟುವನುಕು ನಷ್ಟ ಆಯ್ನ ಬಗೆಟ್ ದೂರು ಕೇಂದ್ರದ ಬೈದಂಡು. ಎಲ್ಲ ನೀರಾವರಿ ಇಲಾಖೆ ಹಿಡಿದು ಕಟ್ಟದಿನ ಈ ನೀರ್ದ ಟಾಂಕಿ ಕಟಪಾಡಿ ಪೇಟೆದ ಹೃದಯ ಭಾಗುಡು ಇತ್ತಂಡು. ಬಾರಿ ಹಾಳಾದ ಮಗುರ್ನ ಹಂತಗು ಮುಟ್ಟುನಗ ಬಾರಿ ಒತ್ತಾಯ ಹಿಡಿದು ಬುಕ್ಕ ಟಾಂಕಿನ ಜರಿಪುನ ಬಗೆಟ್ ಕಟಪಾಡಿ ಪಂಚಾಯತ್ ತೀರ್ಮಾನ ಮಲ್ತದಿತ್ತಂಡು. ಐತಾರ ಜನಸಂಚಾರ ಕಮ್ಮಿ ಇತ್ತು ನಡೆದ ಅವರ ಜೆಸಿಬಿ ಗಲಸ್ದು ಬಲ್ಲು ಕಟ್ಟದು ಒಯ್ತು ಪಾಡ್ದು ನೆಲಸಮ ಮಲ್ತೆರು ಆಂಡ ಈ ಪೊರ್ತರು ಕೈತಲ್ ಇತ್ತಿನ ಡಾಕ್ಟರ್ ರವೀಂದ್ರ ಶೆಟ್ಟಿಯರೆಗ್ ಸೇರ್ನ ಕ್ಲಿನಿಕ್ ಬುಕ್ಕ ಕಟ್ವಣುಗೂ ನಷ್ಟ ಆತಂಡು. ಸರಿಯಾಯಿನ ದುಂಬತ್ತ ಜಾಗ್ರತೆ ಕ್ರಮ ವಹಿಸಂದೆ ಇಂಚ ಆತನಿಂದ ಸಾರ್ವಜನಿಕರು ಎವ್ರತೋಜಾದರು. ಕುಡ್ಲಡು ನಡತೊಂದುಪ್ಪುನ ಕರಾವಳಿ ಉತ್ಸವದ ಲೆಕ್ಕಡು ಕದ್ರ ಪಾರ್ಕಡು ರೋಬೋಟಿಕ್ ಬಟರ್ಫ್ಲೈ ಪ್ರದರ್ಶನ ನಡತೊಂದುಂಡು. ಪಾಂತಿಲಿನ ರಕ್ಷಣೆ ಬುಕ್ಕ ಪರಿಸರ ಉಂಚಿ ಸಮ ಕಾತುನ್ನ ಬಗೆಟ್ ಜಾಗೃತಿ ಮೂಡಾವನ ಉದ್ದೇಶಡು ಇಂದಿನ ದಿವೊಂದಿರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಡಿಸೆಂಬರ್ 21 ಕುಡ್ಲಡು ಕರಾವಳಿ ಉತ್ಸವ ನಡಪ ಹೊಂದಿದ್ದು ಕರಾವಳಿ ಉತ್ಸವ ಮೈದಾನಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ದಿವೊಂದಿರು. ಕದ್ರ ಪಾರ್ಕಡು ಕರಾವಳಿ ಉತ್ಸವದ ಲೆಕ್ಕಡು ರೋಬೋಟಿಕ್ ಬಟರ್ಫ್ಲೈ ಪ್ರದರ್ಶನ ನಡತೊಂದಿದ್ದು ಜನಕುಲಿನ ಮನಸ್ಸು ಒಯ್ಪುನ ತಾಣ ಅದು ಗುಮನ ಒಯ್ತದುಂಡು. ಜನವರಿ 14 ಮುಟ್ಟ ನಿಚ್ಚಲ ನಾಲೆಡ್ದು ರಾತ್ರಿ 9 ಮುಟ್ಟ ಈ ಪ್ರದರ್ಶನ ತೂವಲಿ. ಪಾಂತಿಲಿನ ಪಾರ್ಕ್ನ ನಮ್ಮ ಮಾತ ತೂದಿಪ್ಪ ಆಂಡ ಮುಲ್ಪದ ಪಾಂತಿಲಿನ ಪ್ರದರ್ಶನ ಇಸಿಷ್ಟವಾದುಂಡು. ಈ ಪಾಂತಿಲಿನ ಯಂತ್ರೋಲಿನ ಹೊಂದುದು ರಾಪುನಂಚ ಮಲ್ತದುಂಡು. ವಜಂಡ್ ಮಲ್ಲವು ಆದುಪುನ ಬೆತೆ ಬೇತೆ ಬಗೆತ ಪಾಂತಿಲಿನ ಪೊಲಬು ಮಲ್ತು ಕೊಡ್ತಿರು. ಇಂದತ್ತ ಉಲಾಯ್ ಪೊಗ್ಗೆಟ್ಟಿಗೆ ಪಾಂತಿಲಿನ ಲೋಕುಗು ಪೊಗ್ಗುದಿನ ಅನುಭವ ಆಪುಂಡು. ಪಾಂತಿಲಿನ ಒಟ್ಟುಗು ತೊಡ್ವಿದ ಕೆಲೆಂಜಿ ಬುಕ್ಕ ಬೆತೆ ಬೇತೆ ಬಗೆತ ರೋಬೋಟಿಕ್ ಕೆಲೆಂಜಿಲಿನ ಬೊಂಬೆಲೆನು ಪ್ರದರ್ಶನ ಮಲ್ತದುಂಡು. ಕರೆಂಟ್ ಬಲ್ಪದ ಸಿಂಗಾರಡು ಒಂದು ತುಯ್ಯರೆ ಭಾರಿ ಪೊರ್ಲು ತೋಜುಂಡು. ನಗರ ಪ್ರದೇಶಲುಡು ಪಾಂತೆಲ ತುಯ್ಯರೆ ತಿಕ್ಕುರ ಅಪರೂಪ ಆವೊಂದಿತ್ತದು ಪಾಂತೆಲಿನ ರಕ್ಷಣೆ ಬೊಕ ಪರಿಸರ ಒಂಜೇ ಸಮ ಕಾತುನ್ನ ಬಗೆಟ್ ಜಾಗೃತಿ ಮೂಡಾವನ ದಿಟ್ಟಿ ಈ ಪ್ರದರ್ಶನದ ಉದ್ದೇಶ ಆದುಂಡು. ಕುಡ್ಲದ ಜನಕುಲಿಗ್ ಸುರೂತ ಸರ್ತಿ ಇಂಚಿನ ಪ್ರದರ್ಶನ ತುಯ್ಯರೆ ಅವಕಾಶ ಮಲ್ತು ಕೊರ್ತುಂಡು. ಪಡ್ಡೈ ಘಟ್ಟೊಲಿಡು ತೋಜಿದು ಬರ್ಪುನ ಅಪರೂಪದ ಪಾಂತೆಲಿನ ಪ್ರದರ್ಶನ ಮಲ್ತದಿತ್ತದು ಜೋಕ್ಲಿಗ್ ಐತ ಬಗೆಟ್ ತೆರಿಯೋನೆರೆ ಎಡ್ಡೆ ಅವಕಾಶ ಆದುಂಡು. ಪ್ರದರ್ಶನಡು ಶಾಲೆ ಜೋಕ್ಲಿಗ್ 150 ರಿಯಾಯಿತಿ ಉಂಡೊಂದು ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಮಾಹಿತಿ ಕೊಡ್ತಿರು. ಕರಾವಳಿ ಉತ್ಸವದ ಪ್ರಯುಕ್ತವಾಗಿ ಕದ್ರಿ ಪಾರ್ಕ್ನಲ್ಲಿ ರೋಬೋಟಿಕ್ ಬಟರ್ಫ್ಲೈ ಶೋವನ್ನು ಏರ್ಪಾಡು ಮಾಡಲಾಗಿದೆ. ಇದು ಮೊಟ್ಟ ಮೊದಲನೇ ಬಾರಿ ಮಂಗಳೂರಿಗೆ ಈ ಒಂದು ಅವಕಾಶ ಬಂದಿದೆ. ಇದರಲ್ಲಿ ಎಲ್ಲ ರೀತಿಯ ಬಟರ್ಫ್ಲೈಸೊಂದಿಗೆ ಡ್ರ್ಯಾಗನ್ ಫ್ಲೈಸ್ ಇರ್ಬೋದು, ಹಾರುವಂಥ ಆ್ಯನ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಒಂದಿಗೆ ನಾವು ಇರುವಂಥ ಮಂಗಳೂರಿನ ಒಂದು ವಾತಾವರಣದಲ್ಲಿ
ಸಾಕಷ್ಟು ಡೈವರ್ಸಿಟಿಯ ಬಟರ್ಫ್ಲೈಸು ಇದೆಲ್ಲ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಸಿಟಿಯಲ್ಲಿರುವಂಥ ನಮ್ಮ ಮಕ್ಕಳು ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಯಾವ ಸ್ಪೀಸೀಸ್ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಯಾಕಂದರೆ ಇಟ್ಸ್ ಅ ಗ್ಲೋ ಲಾರ್ಜರ್ ಸೈಜ್, ಅದನ್ನು ತಿಳ್ಕೊಳ್ಳುವಂಥ ಅರಿವನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಶಾಂತಿ ಓಲು ತಿಕ್ಕುಡು ಪಂಡ ಅವು ನಮಡನೆ ಉಂಡು ಬೇತೆ ಬೇತೆ ಜಾತಿ ಧರ್ಮೋಡು ಪುಟ್ಟುದುಪ್ಪುವ ಮಾತೆರ್ಲ ಎಡ್ಡೆಡುಪ್ಪುಗಾಂದು ಕುದ್ರೋಳಿ ಗುರು ಬೆಳದಿಂಗಳು ಸಂಸ್ಥಿದ ಗುರುಕಾರ್ಯ ಪದ್ಮರಾಜಾರ್ ಪೂಜಾರಿ ಪಂತೆರು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು 5ನೇ ದಿನದ ಧಾರ್ಮಿಕ ಸಭೆಟ್ಟು ಆರ್ಪಾತಿರಿಯರು. ಪುತ್ತೂರು ತಾಲೂಕು ಬಾರದ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಐತಾರ ಅಷ್ಟಬಂಧ ಬ್ರಹ್ಮಕಲಶದ 5ನೇ ದಿನದ ಕಾರ್ಯಕ್ರಮಗಳು ನಡೆತಂಡು. ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ಬಯ್ಯಗ್ ದೀಪಾರಾಧನೆ, ಕಾಣಿಡ್ದು ಭಜನಾ ಸಂಕೀರ್ತನೆ, ಊರುದಕ್ಲೆಡ್ದು ಬೊಕ್ಕ ಶಾಲೆ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ, ಡಾಕ್ಟರ್ SP ಗುರುದಾಸ್ ರೆಡ್ದು ಹರಿಕಥಾ ಸತ್ಸಂಗ, ಸಾಂಸ್ಕೃತಿಕ ಕಲಾವೇದಿಕೆ ಪೆರಿಯಡ್ಕ ಮುಕ್ಲೆಡ್ದು ಶ್ರೀಕೃಷ್ಣ ಸಂಧಾನ ತಾಳಮದ್ದೊಲಿ ಕೂಟ ನಡೆತಂಡು. ಧಾರ್ಮಿಕ ಸಭೆಟ್ಟು ಬಂಡಾಡಿ ಸರ್ಕಾರಿ ಶಾಲೆದ ಮುಖ್ಯ ಮಾಸ್ಟರ್ ಶ್ರೀಧರ್ ಭಟ್ ಮಾತೆರೆಲ್ಲ ಎತ್ಕೊಂಡೇರು. ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಉದಯಶಂಕರ್ ಭಟ್ ಗುರುಕಾರ್ಮೆಡ್ ನಡತಿ ನಂಚಿತನ ಧಾರ್ಮಿಕ ಸಭೆಟ್ಟು ಮೈಸೂರದ ಹಿರಿಯ ವಕೀಲರು ಒಡಿಯೂರು ಶಾಂಭಟ್ ಉಪನ್ಯಾಸ ಕೊರ್ತು ಸುಬ್ರಹ್ಮಣ್ಯೇ ಪದಾಳದ ದೇವಿರು ಮಾತ್ರ ಎತ್ತು ಅರ ರಾಷ್ಟ್ರ ದೇವಿರು ಹೊಸ ಸಂಸತ್ತು ಪ್ರಧಾನಮಂತ್ರಿ ಸೆಂಗೋಲ್ ಪ್ರತಿಷ್ಠೆ ಮಲ್ತಿದರು. ಸೆಂಗೋಲ್ ಪಂಡ ಸುಬ್ರಹ್ಮಣ್ಯ ದೇವಿರನ ರಾಜದಂಡ ಅಂದು ಬಂಡೇರು. ಹಿರಿಯ ಸಾಹಿತಿ ವಿದ್ವಾಂಸರು ಪ್ರೊಫೆಸರ್ ವಸಂತಕುಮಾರ್ ತಾಲ್ತಜಿರಕ್ ಸಮ್ಮನದ ಮರ್ಯಾದೆ ಮಲ್ತಿರು. ಬ್ರಹ್ಮಕಲಶಗಾದು 8ನೇ ಬೆಂದನ ಕೆಲವರಿಗೆ ಮರ್ಯಾದೆ ಮಲ್ತಿರು. ಕುಡ್ಲದ ದುಂಬುದ ಆದಾಯ ತೆರಿಗೆ ಅಧಿಕಾರಿ KA ಚಂದ್ರಶೇಖರ್ ಮಲ್ಲ ಬಿನ್ನೆರಾದ ಪಾತಿರ್ದು ಬ್ರಹ್ಮಕಲಶ ಆಯಿಬೊಕ್ಕ ದೇವಸ್ಥಾನಡು ಆಪನ ಕಾರ್ಯಕ್ರಮಕ್ಕೆ ಜನಕುಲಿನ ಸಾಕಾರ ಬೋರ್ಡು ನಿಚ್ಚ ಪೂಜೆ ಮಲ್ಪರೆ ಶಾಶ್ವತ ಪೂಜೆನು ಭಕ್ತಿರ ಮಲ್ಪಾಂಡ ಉಪಯೋಗ ಆಪುಂಡೊಂದು ಪುರೋಹಿತರು ವರಿ ತನ್ಕ ಪಂಡದಿತ್ತಿರೆಂದು ಪಂಡೇರು. ನನೋರಿ ಮಲ್ಲ ಬಿನ್ನೆರು ಕುದ್ರೋಳಿ ಗುರುದ್ವೇಳದಿಂಗಳು ಸಂಸ್ಥೆದ ಗುರುಕಾರ್ಯರು ಪದ್ಮರಾಜಾರ್ ಪೂಜಾರಿ ಪಾತಿರ್ದು ಮನಸ್ಸಿಡು ಹಾಳು ಇಜ್ಜಂದೆ ಬೇಲೆ ಮಲ್ತಂಡ ದೇವರಿಗೆ ಮುಟ್ಟುಂಡು ಜಿಲ್ಲೆಡು ಮಾತಾ ಜಾತಿ ಧರ್ಮದಕ್ಲು ದೇವಸ್ಥಾನಗಳಿಗೆ ಬರ್ಪುನವು ಇಸೇ ಸಾಧಿತ್ತಂಡು. ಕುದ್ರೋಳಿ ಕ್ಷೇತ್ರಕ್ಕೂ ಇತ್ತಲ ಬರೊಂದುಲ್ಲೇರು ಶಾಂತಿ ಓಲು ತಿಕ್ಕೊಂಡು ಪಂಡ ಅವು ನಮ್ಮಡನೆ ಉಂಡು ಬೇತೆ ಬೇತೆ ಜಾತಿ ಧರ್ಮಡು ಪುಟ್ಟುದೊಪ್ಪುನ ಮಾತೆರ್ಲ ಎಡ್ಡೆಡುಪ್ಪುಗ ಅವೇನೇ ಮಾತೆರೆಗ್ಲ ಬೈಕಂಡ ರಾಷ್ಟ್ರ ಎಡ್ಡೆ ಆಪುಣದು ಪಂಡೇರು. ತಂತ್ರಿದಾರ್ ನಾಗೇಶ್ ತಂತ್ರಿ ಕೆಮ್ಮಿಂಜೆ, ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಜಗದೀಶ್ ರಾವ್ ಮಣಿಕ್ಕಳ, ಒತ್ತು ಗುರುಕಾರ್ಯರು ನಟೇಶ್ ಪೂಜಾರಿ, ಪಣವ ಅಧಿಕಾರಿ ಬೊಕ್ಕ ಆಡಳಿತ ಮಂಡಳಿ ಸದಸ್ಯರು ರಾಮಚಂದ್ರ ಮಣಿಯಾನಿ ಧಾರ್ಮಿಕ ಸಭೆಟ್ಟು ಪಾಲ್ದೆತೊಂಡೇರು. ಇಂದು ಸುಬ್ರಹ್ಮಣ್ಯ ಈ ಪದಾಳದ ಕ್ಷೇತ್ರ ದೇವರು ಮಾತ್ರ ಅಲ್ಲ, ಸುಬ್ರಹ್ಮಣ್ಯ ರಾಷ್ಟ್ರ ದೇವರು. ಕಳೆದ ವರ್ಷ ಬಹಳ ದೊಡ್ಡ ಒಂದು ಘಟನಾವಳಿ ಈ ದೇಶದಲ್ಲಿ ನಡೆದಿದೆ. ಹೊಸ ಪಾರ್ಲಿಮೆಂಟ್ ಭವನವನ್ನು ನಮ್ಮ ಪ್ರಧಾನಿಗಳು ಉದ್ಘಾಟಿಸಿದರು. ಆ ಸಂದರ್ಭದಲ್ಲಿ ಒಂದು ಸೆಂಗೋಲನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಈ ಸೆಂಗೋಲ್ ಅಂತಂದರೆ ಸುಬ್ರಹ್ಮಣ್ಯನ ರಾಜದಂಡ. ಬಂಧುಗಳೇ, ಸುಬ್ರಹ್ಮಣ್ಯ ದೇವರ ಮಹಿಮೆ ಇದೆಯಲ್ಲ, ಅದು ಒಂದೆರಡಲ್ಲ, ಅದು ಇಂದಿಗೂ ಎಂದಿಗೂ ನಮ್ಮ ಎಲ್ಲರ ಜೀವನಕ್ಕೆ ಸಂಬಂಧಿಸಿದ್ದಂಥದ್ದು. ಬ್ರಹ್ಮಕಲಶ ಆಪುನು ಆಯ್ನಡ್ದು ಬುಕ್ಕ ದ ಪೂಜೆ ಪುರಸ್ಕಾರಗಳು ಈ ದೇವಸ್ಥಾನ ನಡಪುನ ಕಾರ್ಯಕ್ರಮ ಆವಡಾಪುಂಡು ಅವಕ್ಕೆ ಜನಕ್ಲಿನ ಸಹಕಾರ ಬೋಡಾಪುಂಡು ಜನಕ್ಕಲ್ಲಿ ಸೇರೋಡಾಪುಂಡು ಪನ್ಪುನೇನೆ. ಶಾಶ್ವತ ಪೂಜೆ ಹೇಳಿದರೆ ಅದು ಒಂದು ಬಹಳ ಪುಣ್ಯದ ಕೆಲಸ. ಯಾಕಂತ ಹೇಳಿದರೆ ನಾವು ದೇವಸ್ಥಾನ ಕಟ್ತೇನೆ ಅಂತ ಹೇಳಿದರೆ ಊರಿನ ಹಲವು ಮಂದಿ ಅಥವಾ ಪರ ಊರಿನವರು ಕೂಡ ಒಂದು ಸಹಾಯ ಹಸ್ತ ನೀಡ್ಬೋದು, ದೇಣಿಗೆ ನೀಡ್ಬೋದು. ಆದರೆ ದೇವಸ್ಥಾನದ ನಿತ್ಯ ಕರ್ಮಗಳನ್ನು ಅಥವಾ ನಿತ್ಯ ಪೂಜೆ ವಿಧಿಗಳನ್ನು ಬೇಕಾಗಿ ನಾವು ಯಾರ ಹತ್ರನೂ ಕೈ ನೀರುವ ಹಾಗಿಲ್ಲ. ಅದರಿಂದಾಗಿ ಶಾಶ್ವತ ಪೂಜೆ ಅನ್ನುವಂಥದ್ದನ್ನು ಜನ ಮಾಡಿದರೆ ಇದು ದೇವರ ಪ್ರತಿನಿತ್ಯದ ಕೆಲಸಗಳಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಅವ್ರು ಹೇಳಿದ್ರು. ಅದು ನನಗೆ ಬಹಳ ಸೂಕ್ತ ಅಂತ ಅನ್ನಿಸ್ತು. ಖಂಡಿತವಾದ್ಲ ಈ ಕ್ಷೇತ್ರದ ಶಕ್ತಿ ಉಂಡು ಬಂದ ನಂಗೆ ಗೊತ್ತಾಪುಂಡು. ಇನಿ ಈತ್ ಭಕ್ತರ ನಗಲು ಪೂರಾ ಬರ್ತದೆ ಈ ಕಾರ್ಯಕ್ರಮಲಡೆ ಭಾಗವಹಿಸೊಂದುಲ್ಲೇರಿಂದ ಬಂಡ ಖಂಡಿತವಾದ್ಲ ನೆಟ್ಟದ ಶಕ್ತಿ ಆಗಲೇ ಗೊತ್ತಾತಂಡೆ. ಖಂಡಿತವಾದ್ಲ ಆಗಲು ದಾದ ಈ ದೇವರಡ ಬತ್ತ ಮುಲ್ಪ ಪ್ರಾರ್ಥನೆ ಅದೇನು ಮಲ್ತೊಂದುಲ್ಲೇರು ಅವೇನು ದೇವೇದ್ರೆ ಆಗಲ್ಲ ಇಷ್ಟಾರ್ಥನು ಸಿದ್ಧಿ ಮಲ್ತದೇರು ಎಂದು ಪನ್ಪನಕ್ಕೆ ಒಂದೇ ಸಾಕ್ಷಿಯನ್ನೇ ಅನ್ನ ಪಂಡ್ರ ಇಚ್ಛಿಸವೆ ಬಂದ್ರೆ ನಮ್ಮ ಹೂ ಬೆಲೆ ಮಲ್ಪುನಾಗಲಾತೆ
ನಮ್ಮ ಏರ್ನೆಲ್ಲ ತೋರ್ಪಡಿಕೆಗೆ ಬೋಡಾದು ಹೂಬೇಲೆಲ್ಲ ಮಲ್ಪುನ್ ಬಿಡ್ಚಿ ನಂಗೆ ನಮ್ಮ ಹೂವೇ ಒಂಜಿ ಸ್ವಾರ್ಥ ಇಜ್ಜಂದೆ ನಮ್ಮ ಸ್ವಮನಸ್ಸು ಒಂಜಿ ಎಡ್ಡೆ ಮನಸ್ಸಿಡು ಕಲ್ಮಶಲಿನ ದೀವಂದೆ ನಮ್ಮ ಬೇಲೆ ಮಲ್ತಂಡ ಖಂಡಿತವಾದ್ಲ ಅವು ದೇವರಿಗೆ ಎತ್ತುಂಡು ಪನ್ಪುನ ವಿಚಾರ. ಕ್ರಿಸ್ಮಸ್ ಆಚರಣೆಡೆ ಸಾಂತಾಕ್ಲಾಸ್ಗೆ ವಿಶೇಷವಾದ ಗುಮನ ಒಯ್ಪುಂಡು. ಕೊಕ್ಕಡದ ವಿನ್ಸೆಂಟ್ ಮಿನೇಜಸ್ 25 ವರ್ಷೋಲೆಡ್ದು ಸಾಂತಾಕ್ಲಾಸ್ ವೇಷ ಪಾಡೊಂದಿತ್ತದು ಪರಿಸರ ಬೊಕ್ಕ ಡ್ರಗ್ಸ್ ಬಗೆಟ್ ಜಾಗೃತಿ ಮೂಡವೊಂದುಲ್ಲೇರು. ಯೇಸು ಕ್ರಿಸ್ತಿರನ ಸಂದೇಶ ಸಾರುಣ ಸಾಂತಾಕ್ಲಾಸ್ ವೇಷದಕ್ಲು ಚೀಪೆ ಕೊರ್ತು ಉಡುಗಿರೆಲ ಕೊರ್ದು ಕ್ರಿಸ್ಮಸ್ ಪರ್ಬದ ದುಂಬುಪಿರ ಮಾತೆರೆಲ್ಲ ಗುಮನವೈತುಂದುಲೇರು. ಒಂದುವೇ ಪೊರ್ತುಡು ಸಾಂತಾಕ್ಲಾಸ್ ವೇಷದಕ್ಲು ಪರಿಸರ ಬೊಕ್ಕ ಡ್ರಗ್ಸ್ ಬಗೆಟ್ ಜಾಗೃತಿ ಮೂಡಾವನೆ ತೂವಲಿ. ಕೊಕ್ಕಡದ ವಿನ್ಸೆಂಟ್ ಮಿನೇಜೆಸರಿನ ಸಾಂತಾಕ್ಲಾಸ್ ವೇಷಗೂ 25 ವರ್ಷ ದಿಂಜಿಂಡು ಆರು ಪರಿಸರ ಬೊಕ್ಕ ಡ್ರಗ್ಸ್ ಬಗೆಟ್ ಜಾಗೃತಿ ಮೂಡಾವೊಂದುಲ್ಲೇರು. ಆರಿನ ರೆಡ್ ಚಕ್ರದ ಗಾಡಿಡು ಜಿಲ್ಲೆಡೆ ಸುತ್ತುದು ಪರಿಸರ ಬೊಕ್ಕ ಡ್ರಗ್ಸ್ ಬಗೆಟ್ ಜಾಗೃತಿ ಪನೊಂದುಲ್ಲೇರು. ಸಾರತೋರ್ಮನುತ್ತ ಸುನ್ಪತ್ತ ನಾಲೆಟ್ ಸುರೂತ ಸರ್ತಿ ಕೊಕ್ಕಡ ಇಂಗ್ರೇಜಿದ ಧರ್ಮಗುರು ವಲೇರಿಯನ್ ಲೂಯಿಸ್ರಿನ ಸಲಹೆದಂಚ ಸಂತಕ್ಲಾಸ್ ವೇಷ ಪಾಡದು ಯೇಸು ಕ್ರಿಸ್ತಿರನ ಸಂದೇಶ ಸಾರಿಯರೆ ಶುರು ಮಲ್ತದು. ರಡ್ ಸಾರುಣಿ ಇಸವಿಡು ಜಿಲ್ಲಾ ಸಂಚಾರ ಶುರು ಮಲ್ತದು ಜನಜಾಗೃತಿ ಸಂದಾಶ ಕೊರೊಂದುಲೇರು. ರಡ್ ಚಕ್ರದ ಗಾಡಿನ ಪುಗ್ಗೇಲಡು ಸಿಂಗಾರ ಮಲ್ತದು ಪಿರವುಡು ಪರಿಸರ ಜಾಗೃತಿ ಸಂದೇಶದ ಬೋರ್ಡು ಪಾಡ್ತಿರು. ಶಾಲೆಲು ಬಸ್ ಸ್ಟ್ಯಾಂಡ್ ಆಶ್ರಮಲೆಗೆ ಪೋದು ಚೀಪೆ ಪಟ್ಟದು ಕ್ರಿಸ್ಮಸ್ ಸಂದೇಶದ ಒಟ್ಟುಗೂ ಜಾಗೃತಿ ಸಂದೇಶಲ ಕೊರೊಂದುಲೇರು. ಪಡೆತ್ರದ ಕಲ್ಲಟ್ಟೆ ಜಾರಂದಾಯ ಬಂಟ ದೈವಸ್ಥಾನದ ವರ್ಷದ ನೇಮ ಐತಾರ ನಡೆತಂಡು. ಆನಿಕಾಂಡೆ ಕಲ್ಲಟ್ಟೆ ಗೊತ್ತು ಮನೆತನದ ಸಂಪತ್ತ ಶೆಟ್ಟಿಯರಿಗೆ ಗಡಿ ಪ್ರಧಾನ ಲೇಸ್ ನಡೆದಿತ್ತಂಡು. ತುಳುನಾಡ ಒಂಜಿಕುಂದು ಸಾರ ದೈಫೊಲೆಡು ಒರಿ ಮಾಮಲ್ಲ ಕಾರ್ಣಿಕೊದ ದೈವ ಜಾರಂದಾಯ ಅದುಲ್ಲೆ. ಮೂಡು ಶಿಡ್ಡೆ ಜಾರಡು ಜಾರಂದಾಯ ಪನ್ಪ ಒಂದು ಒಟ್ಟುಗು ಬಂಟನು ಸೇರ್ಸಾ ಒಂದು ನಾಡಗ ಜತ್ತನ ಮಾಮೈಮೆದ ದೈವ ನಾಲೂರು ನಿಲೆ ಊರೊಂದು ಬತ್ತನ ಊರೇ ಪಡುಬೆದ್ರ ಆದಿತ್ತದು. ಪಡೆತ್ರದ ಸುತ್ತಮುತ್ತುಡು ನಿಲ ಊರ್ದು ಭಕ್ತರಿನ ಆರಬಾರ ತುವೊಂದು ಧರ್ಮ ರಕ್ಷಣೆ ಮಲ್ತೊಂದು ಬೈದೆ. ಪಡುಬೆದ್ರದ ಕಲ್ಲಟ್ಟೆ ಜಾರಂದಾಯ ಬಂಟ ದೈವಸ್ಥಾನಡು ವರ್ಷದ ನೇಮ ಐತಾರ ಅಟ್ಟನೆ ಆದಿತ್ತಂಡು. ಕಲ್ಲಟ್ಟೆ ಗೊತ್ತು ನಾಗಬನಟು ಆಶ್ಲೇಷ ಬಲಿ ನೇಮುಗು ದುಂಪಮೂರ್ತ ಕಲ್ಲಟ್ಟೆ ಗೊತ್ತು ಮನೆತನದ ಸಂಪತ್ತ ಶೆಟ್ಟಿಯರಿಗೆ ಗಡಿ ಪ್ರಧಾನ ಕಾರ್ಯಕ್ರಮದಿ ಒಂದು ಬಯ್ಯಗ್ ಭಂಡಾರ ಏರ್ತು ರಾತ್ರಿ ಜಾರಂದಾಯ ಬೊಕ್ಕ ಬಂಟ ದೈವಲಿನ ನೇಮ ನಡೆತಂಡು. ಗಗ್ಗರ ದೆಚ್ಚಿ ಅಣಿಯೇರ್ದು ನೇಮ ನುಡಿಕಟ್ಟು ಆದ ಭಕ್ತರಿಗೆ ಬೂಲ್ಯ ಪ್ರಸಾದ ಆಡು. ಗ್ರಾಮದ ಕುಲು ಸೇರ್ದು ಊರ ಪರ ಊರ ದೈವ ಭಕ್ತರು ಕಲ್ಲಟ್ಟೆ ಜಾರಂದಾಯ ಬಂಟ ದೈವಸ್ಥಾನದ ಆಡಳಿತದಕ್ಲು ಕಲ್ಲಟ್ಟೆ ಜಾರಂದಾಯ ಸೇವಾ ಸಮಿತಿ ಪಡುಬೆದ್ರ ಬೊಕ್ಕ ಬೊಂಬಾಯಿದ ಸರ್ವೇರು ಕಲ್ಲಟ್ಟೆ ಜಾರಂದಾಯ ಯುವಕ ವೃಂದ ಬೊಕ್ಕ ಮಹಿಳಾ ಮಂಡಳಿದ ಸರ್ವೇರ್ಲ ನೇಮ ತೂದು ದೈವಲಿನ ಇಂಬು ನಟ್ಟೊಂದು ಬೂಲ್ಯ ಪುರ್ಸದ ತೆತೊಂಡೇರು.
ಎಡಗಿನಿಂದ ತುಳಸಿದ್ದಿರ ಮುಗಿನ ನನ್ನಲಾತ ಸುದ್ದಿಗಾದದ್ದು ಒಂದು ಪ್ಲೇ ನಮ್ಮ ಕೂಡ ನ್ಯೂಸ್ 24/7 ಒಂದು ವಿಶ್ವಾಸದ ಪ್ರತಿಬಿಂಬ.